ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ಅವರು 2 ಬಾರಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಿದವರು. ದೇಶದ ಚರಿತ್ರೆ ಓದದವರಿಗೆ ಸಾವರ್ಕರ್ ಯಾರು ಎಂದು ಗೊತ್ತಿಲ್ಲ. ಯಾರು ಗಲಾಟೆ ಮಾಡ್ತಾರೋ ಅವರು ಚರಿತ್ರೆನೇ ಓದಿರಲ್ಲ. ಓದಿದ್ರು ಯಾವ ಸ್ಕೂಲಲ್ಲಿ ಓದಿದ್ದಾರೆ ಎಂಬುದು ಮುಖ್ಯವಾಗುತ್ತದೆ ಎಂದು ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಪುತ್ತೂರಿನಲ್ಲಿ ಕಬಕದಲ್ಲಿ ಸ್ವಾತಂತ್ರ್ಯ ರಥಕ್ಕೆ ಎಸ್ಡಿಪಿಐ ಕಾರ್ಯಕರ್ತರು ತಡೆ ಹಾಗೂ ಪ್ರತಿಭಟನೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ದೇಶದ ಎಲ್ಲಾ ಸೌಲಭ್ಯವನ್ನ ಅನುಭವಿಸಿದ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ಗಲಾಟೆಯನ್ನ ಮಾಡ್ತಾನೆ. ಗಲಾಟೆ ಮಾಡಿದವರ ಬಗ್ಗೆ ತನಿಖೆ ಆಗಬೇಕು. ಇದರ ಹಿಂದೆ ಯಾರಿದ್ದಾರೆ ಎಂದು ಗೊತ್ತಾಗಬೇಕು. ಗಲಾಟೆ ಮಾಡುವವರಿಗೆ ಉಗ್ರ ಶಿಕ್ಷೆ ಆಗಬೇಕು ಎಂದರು. ಅಫಘಾನಿಸ್ತಾನವನ್ನ ತಾಲಿಬಾನ್ಗಳು ವಶಕ್ಕೆ ಪಡೆದುಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಚಿವೆ ಶೋಭಾ, ಅಫಘಾನಿಸ್ತಾನದಲ್ಲಿ ಇದ್ದ ಸರ್ಕಾರ ಹೋಗಿ ತಾಲಿಬಾನಿಗಳು ಬಂದಿದ್ದಾರೆ. ಇದು ಜಗತ್ತು ಎಚ್ಚೆತ್ತುಕೊಳ್ಳಬೇಕಾದ, ಜಾಗೃತವಾಗಬೇಕಾದ ಸಂದರ್ಭ. ದೇಶದ ವಿರುದ್ಧ ಯೋಚನೆ ಮಾಡುವವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದರು. ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ 2 ಬಾರಿ ಜೀವಾವಧಿ ಶಿಕ್ಷೆಯನ್ನ, ಕರಿನೀರಿನ ಶಿಕ್ಷೆಯನ್ನ ಅನುಭವಿಸಿದವರು ಸಾವರ್ಕರ್. ದೇಶದ ಚರಿತ್ರೆಯನ್ನು ಯಾರು ಓದಿಲ್ವೋ ಅವರಿಗೆ ಸಾವರ್ಕರ್ ಅಂದ್ರೆ ಯಾರು ಅಂತ ಗೊತ್ತಿರಲ್ಲ. ಆದರೆ ನಾವೆಲ್ಲರೂ ಕೂಡ ಭಾರತೀಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರು ಅವರ ಕೊಡುಗೆ ಏನು ಅನ್ನುವಂಥದ್ದನ್ನ ದಯಮಾಡಿ ಚರಿತ್ರೆ ಓದಬೇಕು. ಯಾರು ಗಲಾಟೆ ಮಾಡಿದ್ದಾರೆ ಅವರಿಗೆ ಭಾರತದ ಹಿನ್ನೆಲೆ ಗೊತ್ತಿದೆಯಾ, ಚರಿತ್ರೆ ಗೊತ್ತಿದೆಯಾ, ಇತಿಹಾಸ ಓದಿದಾರಾ, ಮತ್ತು ಅವರು ಯಾವ ಸ್ಕೂಲಲ್ಲಿ ಓದಿದ್ದಾರೆ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇಶಭಕ್ತರನ್ನ ಗೌರವಿಸೋದಂಥ ವ್ಯಕ್ತಿ ಅವನು ದೇಶದ ಎಲ್ಲ ಸೌಲಭ್ಯವನ್ನು ಅನುಭವಿಸ್ತಾನೆ ಮತ್ತು ಇದೇ ರೀತಿ ಗಲಾಟೆ ಮಾಡ್ತಾ ಇರ್ತಾನೆ. ಸರ್ಕಾರ ಇದರ ಬಗ್ಗೆ ತೀವ್ರತರವಾದಂಥ ತನಿಖೆ ಮಾಡಬೇಕು. ಇದರ ಹಿಂದಿರುವಂಥ ಶಕ್ತಿ ಏನು ಮತ್ತು ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು.